ಮಂಗಳೂರು ಬೆಂಗಳೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 75ರ ಚತುಷ್ಪಥ ಕಾಮಗಾರಿ ಸದ್ಯದಲ್ಲಿ ಮತ್ತೆ ಪ್ರಾರಂಭವಾಗುವ ಲಕ್ಷಣಗಳು ಗೋಚರಿಸಿದೆ. ಈ ಬಗ್ಗೆ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮಾತನಾಡಿದ್ದು, ಈಗಾಗಲೇ 2 ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಕಾಮಗಾರಿಗಳು ಏಪ್ರಿಲ್ ಕೊನೆಯ ವಾರದಲ್ಲಿ ಆರಂಭವಾಗಲಿದೆ. ಕುಲಶೇಖರ ಸಾನೂರು ರಸ್ತೆ ಟೆಂಡರ್ ಆಗಿದ್ದು, ಇನ್ನು ಕಲ್ಲಡ್ಕದಲ್ಲಿ ದೊಡ್ಡ ಫ್ಲೈಓವರ್ ಹಾಗೂ ಉಳಿದಂತೆ ಸಣ್ಣ ಸಣ್ಣ ಸೇತುವೆಗಳ ಅಭಿವೃದ್ಧಿಯಾಗಲಿದೆ ಎಂದು ಹೇಳಿದ್ದಾರೆ. ಟೆಂಡರ್ಗಳು ಮುಗಿದಿದ್ದಾವೆ. ಕಾಮಗಾರಿ ಈ ತಿಂಗಳಿಂದ ಏಪ್ರಿಲ್ ಕೊನೆಯ ವಾರದಲ್ಲಿ ಪ್ರಾರಂಭ ಆಗುತ್ತೆ. ಅದರ ಜೊತೆಗೇನೆ ಕುಲಶೇಖರ ಸಾನೂರು ರಸ್ತೆ ಟೆಂಡರ್ ಆಗಿದೆ. ದಿಲೀಪ್ ಕನ್ಸ್ಟ್ರಕ್ಷನ್ ಅಂತಕ್ಕಂಥ ಸಂಸ್ಥೆ ಇದಾಗಿದೆ. ಅದು ಕಾಮಗಾರಿಗಳು ಇನ್ನೊಂದು 2 ತಿಂಗಳಲ್ಲಿ ಎಕ್ವೇಷನ್ ಸಮಸ್ಯೆಗಳಿದ್ದಾವೆ. ಪರಿಹಾರ ಆದ ತಕ್ಷಣ ಕಾಮಗಾರಿಗಳು ಪ್ರಾರಂಭ ಆಗುತ್ತೆ. ಕಲ್ಲಡ್ಕದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಫ್ಲೈಓವರ್ ಬರುವಂಥದ್ದು ಒಂದೇ ಇದೆ. ಬಾಕಿ ಉಳಿದಂಥದ್ದೆಲ್ಲ ಸಣ್ಣ ಸಣ್ಣ ಸೇತುವೆಗಳು, ಈಗ ಉಪ್ಪಿನಂಗಡಿ ಸೇತುವೆ ಇದೆಲ್ಲ ಅಭಿವೃದ್ಧಿ ಆಗುತ್ತೆ, ಹೊಸದಾಗಿ ಬರುತ್ತೆ. 1ನೇ ಹಂತದಲ್ಲಿ ಒಮ್ಮೆ ಟೆಂಡರ್ ಆಗಿತ್ತು. ಈಗ 2ನೇ ಹಂತದ ಟೆಂಡರು ಮುಗಿದಿದೆ. 2ನೇ ಹಂತದ ಹೇಳಿದ್ರೆ ಅಡ್ಡ ಹೊಳೆ ಪೆರೇಶ್ ಅಂತ ಅಡ್ಡ ಹೊಳೆ ಅರಣ್ಯ ಅದು ಟೆಂಡರ್ 2 ಟೆಂಡರ್ ಆಯಿತು.